ಕಾಂತಾರ ಸಿನಿಮಾದಲ್ಲಿ ನಾನು ಅಭಿನಯಿಸಬೇಕಾದ್ರೆ ಆ ಕಣ್ಣನ್ನು ಬಿಡಿಸಿ ನಾನು ಅಭಿನಯ ಕೊಡುವಾಗ ರಿಷಬ್ ಸರ್ ಮಾನಿಟರಿಂದ ಎದ್ದು ಬಂದು ನವೀನ ನೀವು ಕಣ್ಣನ್ನು ಬಿಡಿಸಿ ಇಡಿ, ನಿಮ್ಮ ಕಣ್ಣು ಕ್ಯಾಮ್ರಾದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನನಗೆ ಇದು ಅವರಿಗೆ ಯಾವ ರೀತಿ ಕೃತಜ್ಞತೆ ಅಂತ ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ರಿಷಬ್ ಶೆಟ್ಟಿ ನಿರ್ದೇಶನ ಹಾಗೂ ನಟನೆಯ ಕಾಂತಾರ ಸಿನಿಮಾ ವಿಶ್ವದಾದ್ಯಂತ ಬಹಳ ಹೆಸರನ್ನು ಪಡಿತಾ ಇದೆ. ಬಹಳ ಮೆಚ್ಚುಗೆಯ ಜೊತೆಗೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ಗೆಲ್ಲುವುದರ ಜೊತೆಗೆ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಗುರುತಿಸುವಿಕೆ ಆಗಬೇಕು. ಅಂದರೆ ಒಂದು ಸಣ್ಣ ಪಾತ್ರಧಾರಿ ಆಗಿರ್ಬೋದು, ದೊಡ್ಡ ಪಾತ್ರಧಾರಿ ಆಗಿರ್ಬೋದು. ಹಾಗೆಯೇ ಟ್ರೈಲರ್ನಲ್ಲಿ ಕಾಂತಾರ ಸಿನಿಮಾದ ಟ್ರೈಲರ್ನಲ್ಲಿ ಒಂದು ಪಾತ್ರ ಸಡನ್ನಾಗಿ ಬಂದು ಹೋಗುತ್ತೆ. ಆದರೆ ಇದು ಯಾರಪ್ಪ, ಇದು ಯಾರಾಗಿರಬಹುದು ಅಂತ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಹಾಗೆಯೇ ಸಿನಿಮಾದಲ್ಲೂ ಕೂಡ ಆ ಒಂದು ಪಾತ್ರ ಕೆಲವು ಕ್ಷಣಗಳಲ್ಲಿ ಬಂದು ಹೋದರೂ ಕೂಡ ನೆನಪಲ್ಲಿ ಉಳಿಯುತ್ತೆ. ಇದು ಯಾರಾಗಿರ್ಬೋದು, ಇಷ್ಟು ಅಬ್ಬರದಲ್ಲಿ ನಟನೆ ಮಾಡಿದ್ದಾರಲ್ಲ ಅಂತ. ಸದ್ಯ ನನ್ನ ಜೊತೆ ತುಳುವಿನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಟನೆ ಮಾಡಿದಂತಹ ಕಲಾವಿದರು ನಮ್ಮ ನವೀನ್ ಬೋಂದೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಸಿನಿಮಾದಲ್ಲಿ ರಾಜ ಒಂದು ಸನ್ನಿವೇಶ ಬರುತ್ತೆ. ಆ ಒಂದು ಸನ್ನಿವೇಶ ಆಗಬೇಕಾದ್ರೆ ಅಲ್ಲಿ ಒಂದು ದೈವ ಪಾತ್ರೆಯ ಒಂದು ರೋಲನ್ನು ಇವರು ಮಾಡಿದ್ದಾರೆ. ನೀವು ಸ್ಕ್ರೀನಲ್ಲಿ ಈಗ ನೋಡ್ತಾ ಇರ್ಬೋದು. ಆ ಒಂದು ಫೋಟೋನ ನಾವು ಹಾಕ್ತೇವೆ. ಸದ್ಯ ನವೀನ್ ಬೋಂದೇಲ್ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಈ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಹೇಗೆ ಸಿಕ್ಕಿತ್ತು ಸರ್? ಮೊದಲನೇದಾಗಿ ಕಾಂತಾರ ಸಿನಿಮಾದಲ್ಲಿ ನಟನೆಗೆ ಅವಕಾಶ ಇದೆ ಅಂತ ನಿಮಗೆ ಯಾರಿಂದ ಮೊದಲಿಗೆ ಕಾಲ್ ಬಂತು? ಆ್ಯಕ್ಚುಲಿ ಅದು ಪದಬಿನಂಗಡಿಯ ಮುಖೇಶ್ ಅವರು ದೈವದ ಚಾಕರಿ ಮಾಡುವವರು. ಅವರ ಮುಖಾಂತರ ನನಗೆ ಫೋನ್ ಕಾಲ್ ಬಂತು, ಹೀಗೆ ರಿಷಬ್ ಸಾಬ್ದು ಒಂದು ಸಿನಿಮಾದಲ್ಲಿ ಚಾನ್ಸ್ ಇದೆ ಅಂತೇಳಿ. ನಾನು ಕೇಳಿದೆ ಯಾವಾಗ ಏನು ಅಂತ. ಇಲ್ಲ, ಅದು ಈಗ ಮಾತಾಡಲಿಕ್ಕೆ ಆಗೋದಿಲ್ಲ, ನಾನು ನಿಮಗೆ ಸಿಗ್ತೇನೆ ಅಂತೇಳಿ ಅವರು ನನಗೆ ಸಿಕ್ಕಿ ವಿಷಯ ಎಲ್ಲ ಹೇಳಿ ಮತ್ತು ವಿಡಿಯೋದ ಮೂಲಕ ಅವರ ನಿರ್ದೇಶನ ತಂಡದವರಿಗೆ ನನ್ನ ವಿಡಿಯೋವನ್ನು ಕಳಿಸಿಬಿಟ್ಟು ಆನಂತರ ನನಗೆ ನಿರ್ದೇಶನ ತಂಡದಿಂದ ನನಗೆ ಕಾಲ್ ಬಂತು, ಸರ್ ನೀವು ಮೀಸೆಯನ್ನು ತೆಗಿತೀರಾ ಅಂತೇಳಿ. ಸರ್ ಪಾತ್ರಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಸರ್, ಮೀಸೆ ತೆಗಿತೀನಿ ಅಂತೆ. ಆನಂತರ ನನಗೆ ಡೇಟ್ ಕೊಟ್ಟರು. ಡೇಟ್ ಕೊಟ್ಟಾಗ ಪಿಲಿಕುಳದಲ್ಲಿ ಶೂಟಿಂಗ್ ಇಟ್ಟರು. ಹಾಗೆಯೇ ಮರುದಿವಸ ಕುಂದಾಪುರದ ಕೆರಡಿಯಲ್ಲಿ ಕಾಡಿನಲ್ಲಿ ಶೂಟಿಂಗ್ ಇತ್ತು. ಮೊದಲಿಗೆ ನನಗೆ ಅದು ಏನಂತ ಅರ್ಥವೇ ಆಗಲಿಲ್ಲ. ನಂತರ ನನಗೆ ಒಂದು ಅಭ್ಯಾಸ ಉಂಟು, ಮೇಕಪ್ ಆಗಿ ಕಾಸ್ಟ್ಯೂಮ್ ಹಾಕಿ ನಿರ್ದೇಶಕರಿಗೆ ತೋರಿಸೋದು. ರಿಷಬ್ ಸರ್ ನೋಡಿದರು, ಮೆಚ್ಕೊಂಡ್ರು. ನಂತರ ಶೂಟಿಂಗ್ ಬರುವಾಗ ಶೂಟಿಂಗ್ ಸಮಯದಲ್ಲಿ ರಿಷಬ್ ಸರೇ ಬಂದು ನನ್ನ ಹತ್ರ ಕೇಳಿದರು, ಡೈಲಾಗ್ ಎಲ್ಲ ಬಾಯ್ಪಾಠ ಇದೆಯಾ ಅಂತ ಕೇಳಿದರು. ಹ್ಞೂ ಸರ್, ನಾನು ರೆಡಿಯಾಗಿದ್ದೀನಿ ಸರ್ ಅಂತ ಹೇಳಿದೆ. ಆವಾಗ ಒಂದು ಸಲ ಮಾಡಿ ಅಂತ ಹೇಳಿದರು. ಯಾಕೆ ಏನೋ ನನ್ನ ಮನಸ್ಸಿಗೆ ತಕ್ಕ ಬಂದದ್ದು ನಾನು ಮಾಡಿದ್ದೇನೆ ಏನೋ. ನಂತರ ರಿಷಬ್ ಸರ್ ಮಾನಿಟರಿಂದ ಎದ್ದು ಬಂದು ನವೀನಣ್ಣ ಆಗಲ್ಲ, ಹೀಗೆ ಮಾಡಿ, ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಬಂದಿದೆ, ನನಗೆ ಹೇಳಿಕೊಡುವಂಥ ಕ್ಲಿಪ್ಪಿಂಗ್ಸ್ ಕೂಡ ಬಂದಿದೆ, ನಾನು ನೋಡಿದ್ದೇನೆ, ಖುಷಿಯಾಗಿದೆ. ಮತ್ತು ರಿಷಬ್ ಸರ್ ನಮಗೆ ಡೈರೆಕ್ಷನ್ ಮಾಡುವ ರೀತಿ ಒಂದು ಸಣ್ಣ ಮಕ್ಕಳಿಗೆ ಹೇಳುವಾಗೆ ಹೇಳ್ತಾರೆ, ಆ ಸ್ಫುಟವಾಗಿ. ಮತ್ತು ಆ ಅಬ್ಬರದ್ದು ಸನ್ನಿವೇಶದಲ್ಲಿ ಕೂಡ ಅಷ್ಟೇ, ಅವರು ಹೇಳಿದ್ದನ್ನು ನಾವು ಮಾಡಬೇಕು, ಆದರೆ ನಮ್ಮ ತನವನ್ನು ಸೇರಿಸಿ ಮಾಡಬೇಕು. ಹಾಗಾಗಿ ಅವರಿಗೂ ಖುಷಿಯಾಯಿತು. ಮತ್ತು ಈ ಸಿನಿಮಾದಲ್ಲಿ ಟೀಸರಲ್ಲಿ ಕೂಡ ನನ್ನ ಒಂದು ಸನ್ನಿವೇಶ ಬಂದು ಹೋಗ್ತದೆ. ಮತ್ತು ಸಿನಿಮಾದಲ್ಲಿ ಮೊದಲಿಗೆ ಬರುವಾಗ 2-3 ನಿಮಿಷ ಮೋಸ್ಟ್ಲಿ ಇರುತ್ತೆ. ಎಲ್ಲರೂ ನನ್ನ ಗೆಳೆಯರೆಲ್ಲ ಕೇಳ್ತಾರೆ. ನಾನು ಮೊದಲು ಸಿಟಿ ಬಸ್ಸಲ್ಲಿ ಕಂಡಕ್ಟರ್ ಆಗಿದೆ. ಸಿಟಿ ಬಸ್ಸಿನ ಕಂಡಕ್ಟರ್ ಎಲ್ಲರೂ ಕೇಳ್ತಾರೆ, ನವೀನ ಈ ಉಲ್ಲತ್ತ ಅಂತ. ಮನಸ್ಸಿಗೆ ಖುಷಿ ಆಗ್ತದೆ. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ, ಅದು ರಿಷಬ್ ಸರ್ ಜೊತೆ ಈ ರೀತಿ ಒಂದು ನನಗೆ ಎಲ್ಲರೂ ಮೆಚ್ಚುಗೆ ಗಳಿಸೋದು, ಹಾಗೂ ನನ್ನ ನಾಟಕದ ತಂಡದ ತುಳುವರ ಎಲ್ಲ ಕಲಾವಿದರು ನವೀನನ್ನ ಈಗ ಭಾರಿ ಶೋಕ್ ಮಾಡ್ತಾರೆ. ನಾನು ಇಷ್ಟೇ ಹೇಳೋದು, ನಾನು ಮಾಡಿದ್ದಲ್ಲ, ರಿಷಬ್ ಸರ್ ಮಾಡಿಸಿದ್ದಾರೆ. ಅದಕ್ಕೆ ದೈವ ಕೃಪೆ ಕೂಡ ಇತ್ತು. ಏನಾದರೂ ಶೂಟಿಂಗ್ನ ದಿನಗಳನ್ನು ನೆನಪಿಸಿಕೊಳ್ಳೋದಾದರೆ, ಮೊದಲ ದಿನ ಹೋದಾಗ ಶೂಟಿಂಗ್ ಸೆಟ್ನಲ್ಲಿ ತುಂಬ ದೊಡ್ಡ ಕಲಾವಿದರು ಕೂಡ ಇರ್ತಾರೆ ಸೆಟ್ಟಿನಲ್ಲಿ. ದೊಡ್ಡ ಸೆಟ್, ಈಗ ನೀವು ಸಾಕಷ್ಟು ಸಿನಿಮಾಗಳೇ ಅಭಿನಯಿಸಿದರೂ ಕೂಡ ಇಷ್ಟು ದೊಡ್ಡ ಸೆಟ್ಟಿನಲ್ಲಿ ಬಹುಶಃ ಮೊದಲನೇ ಬಾರಿ ಆಗಿರ್ಬೋದು. ಯಾವ ಥರ ಇತ್ತು ಸರ್ ಸೆಟ್ಟಲ್ಲಿ? ಆ್ಯಕ್ಚುಲಿ ಈ ಸೆಟ್ಟಲ್ಲಿ ತುಂಬ ವೆಹಿಕಲ್ಸ್ಗಳಿತ್ತು. ಎಲ್ಲ ಕಲಾವಿದರು ಹೇಳಿದ್ದಾರೆ ತುಂಬ ವೆಹಿಕಲ್ಸ್ಗಳಿತ್ತು ಅಂತ. ನಾನು ಒಂದೊಂದು ಸಲ ಆಲೋಚನೆ ಮಾಡ್ತಾಯಿದ್ದೆ, ಯಾಕೆ ಇಷ್ಟು ವೆಹಿಕಲ್ಸ್ ಅಂತೇಳಿ. ಆದರೆ ನನಗೆ ಮಂಗಳೂರಿಂದ ಕೆರಡಿಗೆ ಹೋಗಬೇಕಾದ್ರೆ ನನ್ನ ಮನೆವರೆಗೆ 5:30 ಗಂಟೆಗೆ
ಕಾರು ಬಂದಿದೆ ಬೆಳಿಗ್ಗೆ. ನಾನೊಬ್ಬ ಸಣ್ಣ ಪಾತ್ರಧಾರಿಯಾದರೂ ನಮ್ಮನ್ನು ಅಲ್ಲಿ ಟ್ರೀಟ್ ಮಾಡಿದ ರೀತಿ ಯಾವುದೇ ಒಂದು ದೊಡ್ಡ ಕಲಾವಿದನಿಗೂ ತೊಂದರೆ ಆಗದ ರೀತಿ ನಮಗೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ, ಅಷ್ಟು ಚೆನ್ನಾಗಿ ಹೇಳಿಕೊಟ್ಟು, ನಮ್ಮಿಂದ ಪಾತ್ರವನ್ನು ತೆಗೆಸಿ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಇಷ್ಟೆಲ್ಲ ಮಾಡಿದ ರಿಷಬ್ ಸರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ನಾನು ಅವರಿಗೆ ಎಷ್ಟು ಕೃತಜ್ಞತನಾಗಿದ್ದೇನೆಂದರೆ, ಈಗ ಈ ಸಿನಿಮಾದಲ್ಲಿ ನನ್ನನ್ನು ಎಲ್ಲರೂ ಗುರುತಿಸ್ತಾರೆ. ಈಗ ಹೊಂಬಾಳೆ ಅಂತ ದೊಡ್ಡ ಸಂಸ್ಥೆ, ಈ ಹೊಂಬಾಳೆದ್ದು ಈ ಸಂಸ್ಥೆಯಲ್ಲಿ ಇನ್ನೊಂದು ಸಿನಿಮಾ ನಡೀತಾ ಇದೆ, ಅದಕ್ಕೂ ಕೂಡ ಚಾನ್ಸ್ ಸಿಕ್ತು ಈ ಸಿನಿಮಾದಿಂದಾಗಿ. ಮತ್ತು ಬೇರೆ ಬೇರೆ ಸಿನಿಮಾಗಳು ಇವೆ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಟೀಸರ್ನಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಬೇಕಾದ್ರೆ ಸಡನ್ನಾಗಿ ನಿಮ್ಮ ಮಾತುಗಾರಿಕೆಯ ಜೊತೆಗೆ ಅಲ್ಲಿ ಹೈಲೈಟ್ ಆಗೋದು ನಿಮ್ಮ ಕಣ್ಣು. ಇದರ ಬಗ್ಗೆ ಶೂಟಿಂಗ್ ಸೆಟ್ಟಲ್ಲಿ ರಿಷಬ್ ಅವರು ಏನಾದರೂ ಮಾತಾಡಿದ್ರಾ? ಹೌದು, ಆ್ಯಕ್ಚುಲಿ ಇದು ನಾನು ರಿಕ್ಷಾ ಡ್ರೈವರ್ ಸಿನಿಮಾದಲ್ಲಿ ಅಭಿನಯ ಮಾಡುವಾಗ ಅಭಿನವ್ ಸರ್ ಕೂಡ ಹೇಳಿದರು, ಒಂದು ನಿಮ್ಮ ವಾಯ್ಸು ಮತ್ತು ನಿಮ್ಮ ಲುಕ್ ಅಂತ ಹೇಳಿದರು. ಆನಂತರ ಕಾಂತಾರ ಸಿನಿಮಾದಲ್ಲಿ ನಾನು ಅಭಿನಯಿಸಬೇಕಾದ್ರೆ ಆ ಕಣ್ಣನ್ನು ಬಿಡಿಸಿ ನಾನು ಅಭಿನಯ ಕೊಡುವಾಗ ಅರವಿಂದ್ ಕಶ್ಯಪ್ ಕ್ಯಾಮರಾಮ್ಯಾನ್ ಅವರು ಕೂಡ ಹೇಳಿದ್ದಾರೆ, ನವೀನ ನೀವು ಕಣ್ಣನ್ನು ಬಿಡಿಸಿ ಇಡಿ, ನಿಮ್ಮ ಕಣ್ಣು ಕ್ಯಾಮ್ರಾದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಈ ಕಣ್ಣು ದೇವರು ಕೊಟ್ಟ ವರ. ಸೊ ಹೊರಗಡೆ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ ಲೋಕಲ್ ಪಬ್ಲಿಕ್ಕಿಂದ ಅಥವಾ ತಮಗೆ ಪರಿಚಯ ಇರೋರಿಂದ? ಇಲ್ಲ ಸರ್, ನಮಗೆ ಇದು ಹೇಳಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾನು ಮೊದಲು ಏನೆಲ್ಲ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶನಾಗಿ ಎಲ್ಲ ಕೆಲಸ ಮಾಡಿದ್ದೇನೋ ಅಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರು ಈಗಲೂ ನನ್ನ ಜೊತೆ ಪರಿಚಯದಲ್ಲಿದ್ದಾರೆ. ಈಗ ಮೊನ್ನೆ ಟೀಸರ್ ಬಿಡುಗಡೆ ಆದಮೇಲೂ ಅವರ ಆ ಪೋಸ್ಟನ್ನು ಅವರ ಫೇಸ್ಬುಕ್ಕಿಗೆ ಹಾಕಿ ಮತ್ತು ಅವರ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ನನ್ನನ್ನು ಬೆಳೆಸ್ತಾ ಇದ್ದಾರೆ. ನನಗೆ ಇದು ಅವರಿಗೆ ಯಾವ ರೀತಿ ಕೃತಜ್ಞತೆ ಅಂತ ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸಿನಿಮಾ ನೋಡಿದ್ರೆ ಪರ್ಸ್ನಲ್ ಆಗಿ ಫುಲ್ ಸಿನಿಮಾ ನಿಮಗೆ ಯಾವ ಥರ ಅನ್ನಿಸ್ತು? ಆ್ಯಕ್ಚುಲಿ ನಾನು ಸಿನಿಮಾ ನೋಡಲಿಲ್ಲ, ಕ್ಷಮಿಸಬೇಕು. ಯಾಕಂದರೆ ಈ ಕಾಂತಾರ ಸಿನಿಮಾ ಆದಮೇಲೆ ನನಗೆ ಅಲ್ಲಿ ಇಲ್ಲಿ ಅಂತೇಳಿ ಶೂಟಿಂಗೇ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಹಾಗಾಗಿ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡ್ತೀನಿ. ಮತ್ತು ನನ್ನ ಮಗಳ ಒಂದು ಶಾಲೆ ಎಕ್ಸಾಮ್ ಇರೋದ್ರಿಂದ ನಾನು ಸ್ವಲ್ಪ ಒಂದು ವಾರ ಡಿಲೇ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಸಿನಿಮಾ ನೋಡ್ತೀನಿ. ಸೊ ಕೊನೆಯದಾಗಿ ತಾವು ಸಣ್ಣ ಪಾತ್ರ ಮಾಡಿದರೂ ಕೂಡ ವಿಶ್ವದಾದ್ಯಂತ ಇವತ್ತು ನಿಮ್ಮ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕೂಡ ಹೇಳ್ಬೋದು. ಈಗ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಾ ಇದೆ. ತುಳುನಾಡಿನಲ್ಲಿ ಪ್ರತಿದಿನ 70ಕ್ಕೂ ಹೆಚ್ಚು ಶೋಗಳು ಹೌಸ್ಫುಲ್ ಆಗಿ ಓಡ್ತಾ ಇದೆ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹಾಗೂ ಅವರು ಕೊಡ್ತಾ ಇರುವಂಥ ಪ್ರೀತಿಗೆ? ಆ್ಯಕ್ಚುಲಿ ಇದು ನನ್ನ ಜೀವನದಲ್ಲಿ ಊಹಿಸಲಾರದಂಥ ಒಂದು ಘಟನೆ ನಡೆದೋಗಿದೆ. ಯಾಕಂದರೆ ಇವತ್ತು ನಾನು ಬೆಳಗ್ಗೆ ಶೂಟಿಂಗ್ ಬರಬೇಕಾದ್ರೆ ನಾನೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಈ ಒಂದು ಯೂಟ್ಯೂಬಲ್ಲಿ ನನ್ನ ಫೋಟೋ ಮತ್ತು ರಿಷಬ್ ಸರ್ ಫೋಟೋ ಹಾಕಿ ಒಂದು ಕಮೆಂಟ್ ಬಂದಿದೆ. ಇದಕ್ಕಿಂತ ಖುಷಿ ನನಗೆ ಮಾತು ಬರೋದಿಲ್ಲ. ನನ್ನನ್ನು ಬೆಳೆಸಿದಂಥ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಹಾಗೂ ನನ್ನನ್ನು ಬೆಳೆಸಿದ ಕಲಾಭಿಮಾನಿಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.